ತ್ರಿಕೋನ ಕಾದಾಟಕ್ಕೆ ಹೊಸ ಟ್ವಿಸ್ಟ್, ಸ್ವತಂತ್ರ ಅಭ್ಯರ್ಥಿಯಿಂದ ಶಾಕ್. ಕೇರಳ ವಿಧಾನಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಮಂಜೇಶ್ವರ ಕ್ಷೇತ್ರದಲ್ಲಿ ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಮಂಜೇಶ್ವರ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೊ ಅವರು ಅಂತಿಮ ಕ್ಷಣದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ತ್ರಿಕೋನ ಸ್ಪರ್ಧೆಗೆ ಹೊಸ ತಿರುವು ನೀಡಿದೆ. ಈ ಬೆಳವಣಿಗೆಯ ಪ್ರಮುಖ ರಾಜಕೀಯ ಪಕ್ಷಗಳ ಲೆಕ್ಕಾಚಾರವನ್ನು ಬದಲಾಯಿಸುವ ಸಾಧ್ಯತೆ ಇದ್ದು, ವಿಶೇಷವಾಗಿ ಬಿಜೆಪಿಗೆ ಇದು ಅನುಕೂಲಕರವಾಗಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ. ಇನ್ನೊಂದೆಡೆ ತಮ್ಮ ಸಾಂಪ್ರದಾಯಿಕ ಮತ ಬ್ಯಾಂಕಿಗೆ ಧಕ್ಕೆಯಾಗುವ ಭೀತಿಯಲ್ಲಿ ಯುಡಿಎಫ್ ಪಾಳೆಯದಲ್ಲಿ ಆತಂಕ ಮನೆ ಮಾಡಿದೆ. ಮಂಜೇಶ್ವರ ಕ್ಷೇತ್ರದಲ್ಲಿ ಸುಮಾರು 7,000 ಕ್ರಿಶ್ಚಿಯನ್ ಮತದಾರರಿದ್ದು, ಜೀನ್ ಲವಿನಾ ಮೊಂತೆರೊ ಅವರು ಈ ಸಮುದಾಯದ ಪ್ರಭಾವಿ ನಾಯಕಿಯಾಗಿರುವುದರಿಂದ ಅವರ ಸ್ಪರ್ಧೆ ಮತಗಳ ದಿಕ್ಕನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಬಹುದು. ತಮ್ಮ ಸ್ಪರ್ಧೆಗೆ ಬಿಜೆಪಿ ಬೆಂಬಲವಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ ಜೀನ್ ಲವಿನಾ ಅವರು ತಮ್ಮ ಸಮುದಾಯದ ಅಭಿವೃದ್ಧಿ ಮತ್ತು ದೀರ್ಘಕಾಲ ನಿರ್ಲಕ್ಷ್ಯದ ವಿರುದ್ಧ ನಾನು ಸ್ವತಂತ್ರವಾಗಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿದರು. ಪಂಚಾಯತ್ ಅಧ್ಯಕ್ಷೆಯಾಗಿ ಮಾಡಿದ ಅಭಿವೃದ್ಧಿ ಕೆಲಸಗಳೇ ತಮ್ಮ ಬಲ ಎಂದು ಅವರು ತಿಳಿಸಿದ್ದಾರೆ. ಭಾನುವಾರ ಜೀನ್ ಲವಿನಾ ಮೊಂತೆರೊ ಅವರು ವರ್ಕಾಡಿ ಚರ್ಚ್ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ದು ಅವರಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಬೆಳವಣಿಗೆಗೆ ಕ್ಷೇತ್ರದ ಇತರ ಅಭ್ಯರ್ಥಿಗಳಲ್ಲಿ ಆತಂಕ ಹೆಚ್ಚಿಸಿದೆ. ನಾನು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಗೆ ಇಳಿತಾ ಇದ್ದೇನೆ. ನನ್ನ ಹೆಸರು ಜೀನ್ ಲವಿನಾ ಮೊಂತೆರೊ ಅಂತ ಹೇಳುವಂಥದ್ದು. ನನ್ನ ಚುನಾವಣೆಯ ಚಿಹ್ನೆ ಆಗಿದೆ ಬ್ಯಾಟ್ರಿ ಟಾರ್ಚ್ ಹೇಳುವಂಥದ್ದು. ತಾವೆಲ್ಲರೂ ನನ್ನ ಈ ಸ್ವತಂತ್ರ ಚಿಹ್ನೆ ಆದಂಥ, ಸ್ವತಂತ್ರ ಅಭ್ಯರ್ಥಿಯಾದಂಥ, ನನ್ನ ಚಿಹ್ನೆ ಆದಂಥ ಬ್ಯಾಟ್ರಿ ಟಾರ್ಚ್ಗೆ ಮತವನ್ನು ನೀಡಿ ನನ್ನನ್ನು ವಿಜಯಗೊಳಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಉದ್ದೇಶ ಅಂತ ಹೇಳಿದರೆ, ಸಾಧಾರಣ 22 ವರ್ಷಗಳಿಂದ ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಇಲ್ಲಿ ಲ್ಯಾಟಿನ್ ಕ್ಯಾಥಲಿಕ್ ಹೇಳುವಂಥ ಒಂದು ಸರ್ಟಿಫಿಕೇಟು ಸಿಗ್ತಾ ಇಲ್ಲ, ಜಾತಿ ಪ್ರಮಾಣ ಪತ್ರ. ಇದು ಯಾಕೆ ಅಂತ ಹೇಳಿದರೆ, ಉನ್ನತ ಶಿಕ್ಷಣಕ್ಕಾಗಲಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗಲೇ ಆಗಲಿ ನಮಗೆ ಸರ್ಟಿಫಿಕೇಟ್ ಕೇಳ್ತಾರೆ ಎಲ್ಲದರಲ್ಲೂ. ಆದರೆ ಅದು ನಮಗೆ ಇಲ್ಲಿಂದ ಪಂಚಾಯತಿಂದ ಆಗಲಿ ಅಲ್ಲ ತಾಲೂಕು ಆಫೀಸಿಂದ ನಮಗೆ ಸಿಗ್ತಾ ಇಲ್ಲ. ಇದರಿಂದ ತುಂಬ ನಮಗೆ ಸಮಸ್ಯೆ ಆಗಿದೆ. ಹಾಗಾಗಿ 22 ವರ್ಷದಿಂದ ನಾವು ಇದಕ್ಕೆ ನಮ್ಮ ಸಮುದಾಯದವರು ತುಂಬ ಶ್ರಮ ಪಟ್ಟಿದ್ದಾರೆ. ಅದು ಸಿಗದೇ ಇರುವಂಥ ಒಂದು ಕಾರಣ ಆಗಿದ್ರೆ, ಇನ್ನು ಈ ಮಂಜೇಶ್ವರ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಕಳೆದ 5 ವರ್ಷಗಳಿಂದ ಪಂಚಾಯತ್ ಪ್ರೆಸಿಡೆಂಟ್ ಆಗಿ ನಾನು ಅರ್ಥಕೊಂಡಿದ್ದೇನೆ. ಇದು ನನ್ನಿಂದ ಸಾಧ್ಯ ಆದರೆ, ನನಗೆ ಜನರು ಮತ ಹಾಕಿದರೆ ಅದನ್ನು ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ರೆ ಖಂಡಿತವಾಗಿಯೂ ಇಲ್ಲಿ ಒಂದು ಅಭಿವೃದ್ಧಿಯನ್ನು ತರಬೇಕು. ಅದು ಭ್ರಷ್ಟಾಚಾರ ಇಲ್ಲದೆ ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಎಲ್ಲ ಒಂದು ಕಾರ್ಯಗಳನ್ನು ಮಾಡಿ ಈ ಮಂಜೇಶ್ವರ ಕ್ಷೇತ್ರವನ್ನು ಅತ್ಯುತ್ತಮವಾದಂಥ ಕ್ಷೇತ್ರವನ್ನಾಗಿ ಅಥವಾ ಮಂಜೇಶ್ವರ ಮಂಡಲವನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ನಂದಾಗಿದೆ. ಅದಕ್ಕೆ ನನ್ನ ಯಾವ ಅಭಿಪ್ರಾಯ ಇಲ್ಲ. ಊಹಾಪೋಹಗಳು ಹಾಗೇನೇ ಬರ್ತದೆ. ನಾನೊಬ್ಬಳೇ ಈ ಕ್ಷೇತ್ರದಲ್ಲಿ ನಿಂತದಲ್ಲ, ನನ್ನ ಹಾಗೇನೆ ಇತರ 6 ಜನರು ಸಮೇತ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಹಾಗಾದರೆ ಊಹಾಪೋಹಗಳು ಅವರಿಗೂ ಇರಬೇಕಾದಂಥದ್ದು, ಸಹಜವಾಗಿ ಬರಬೇಕಾದ್ರೆ ಇದು ನನಗೆ ಮಾತ್ರ ಬರ್ತಾ ಇರುವಂಥದ್ದು, ಅದು ಜನರಿಗೆ ಊಹೆಗೆ ಬಿಟ್ಟಂಥದ್ದು. ಇದಕ್ಕೆ ನಾನು ಯಾವುದು ಉತ್ತರ ಹೇಳಲಿಕ್ಕೆ ನಾನು ಇಷ್ಟಪಡೋದು.